ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಲ್ಲೇ ನಾವು ಎಪಿಲೇಟರನ್ನು ಯೂಸ್ ಮಾಡಿ ನಾವು ಹೇಗೆ ಹೇರ್ ರಿಮೂವ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬದಿಯಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಮೊದಲಿಗೆ ಪ್ಯಾಕೇಜಿಂಗ್ ನೋಡೋದಾದರೆ ಈ ಥರ ಬಾಕ್ಸಲ್ಲಿ ಬರ್ತದೆ. ಸಾರಿ, ಸ್ವಲ್ಪ ಹಾಳಾಗಿದೆ, ಯಾಕಂದರೆ ನಾನು ಇದನ್ನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಫಿಲಿಪ್ಸ್ ಇದು ಸ್ಯಾಟಿನಿಲ್ ಎಸೆನ್ಷಿಯಲ್ ಎಪಿಲೇಟರ್. ಇದು ನಾನು ಯಾವಾಗಿಂದ ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದನೋ ಆವಾಗಿಂದ ನಾನು ವ್ಯಾಕ್ಸಿನಿಗೆ ಪಾರ್ಲರಿಗಂತೂ ಹೋಗಲೇ ಇಲ್ಲ, ಯಾಕಂದರೆ ಅಷ್ಟು ಇಷ್ಟ ಆಗಿದೆ ನನಗೆ ಈ ಪ್ರಾಡಕ್ಟ್. ಈ ಥರ ಎಪಿಲೇಟರ್ ಬಂದು ತುಂಬಾ ವರ್ಷ ಆಯಿತು, ಆದರೂ ಸುಮಾರು ಜನರಿಗೆ ಇದರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ, ಯಾಕಂದರೆ ಈ ಪ್ರಾಡಕ್ಟ್ ನನಗಂತೂ ತುಂಬಾ ಯೂಸ್ ಆಗಿದೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಥರ ನೋಡಿ, ಒಂದು ಮೌಸ್ ಶೇಪಲ್ಲಿ ಈ ಎಪಿಲೇಟರ್ ಬರ್ತದೆ. ಹಾಗೆ ಇದರ ಜೊತೆಗೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಈ ಥರ ಒಂದು ಬ್ರಷ್ ಕೊಟ್ಟಿರ್ತಾರೆ ಸಣ್ಣದು. ಸೊ ಅದರಿಂದ ನೀವು ನಿಮ್ಮ ಹೇರ್ ರಿಮೂವ್ ಮಾಡಿದ ನಂತರ ಈ ಬ್ರಷಿಂದ ನೀವು ಕ್ಲೀನ್ ಮಾಡಿದ್ರಾಯಿತು. ಹಾಗೆ ಒಂದು ಚಾರ್ಜರ್ ಕೂಡ ಇದೆ. ಇದಕ್ಕೆ ಬ್ಯಾಟ್ರಿ ಬರೋದಿಲ್ಲ, ಸೊ ಇದನ್ನು ನೀವು ಡೈರೆಕ್ಟ್ ಪ್ಲಗ್ಗಿಗೆ ಹಾಕಿ ಯೂಸ್ ಮಾಡಬೇಕು. ಹಾಗೆ ಈ ಥರ ಒಂದು ಕ್ಯಾಪ್ ಥರ ಕೊಟ್ಟಿರ್ತಾರೆ. ಇದನ್ನು ನೀವು ಅಂಡರ್ ಆರ್ಮ್ಸಿಗೆಲ್ಲ ಹೇರ್ ರಿಮೂವ್ ಮಾಡಲಿಕ್ಕೆ ಈ ಕ್ಯಾಪನ್ನು ಹಾಕಿ ನೀವು ಯೂಸ್ ಮಾಡ್ಬೋದು. ಸೊ ಅದರಿಂದ ನಿಮಗೆ ಜಾಸ್ತಿ ಪೇಯ್ನ್ ಆಗೋದಿಲ್ಲ. ಹಾಗೆ ನೀವು ಕೈಗೆ ಕೂಡ, ಕೈ ಅಥವಾ ಕಾಲಿಗೆ ಕೂಡ ಮಾಡುವಾಗ ಈ ಕ್ಯಾಪನ್ನು ಯೂಸ್ ಮಾಡ್ಬೋದು. ಯಾರಿಗೆ ತುಂಬ ಪೇಯ್ನ್ ಆಗ್ತದೆ ಅಂತ ಎಣಿಸ್ತದೋ ಸೊ ಅಂಥವರು ಈ ಕ್ಯಾಪನ್ನು ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದರಲ್ಲಿ ಕೂಡ ಅಷ್ಟೇ, ಇಲ್ಲಿ ಆನ್ ಆಫ್ ಒಂದು ಬಟನ್ ಇದೆ, ಇದು ನೋಡ್ತಿರ್ಬೋದು ನೋಡಿ, ಈ ಥರ ಇದೆ, ಹೀಗೆ ಬರ್ತದೆ. ಜಸ್ಟ್ ಮೇಲೆ ಮಾಡಿದರೆ ಆನ್ ಆಗುತ್ತೆ ಈ ಥರ. ಹಾಗೆ ಇದನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಹಾಗೆ ಈ ಮೇಲಿದು ಬ್ಲೇಡನ್ನು ಕೂಡ ನಿಮಗೆ ರಿಮೂವ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಸೊ ಈ ಥರ ನೀವು 2 ಕೈಯಿಂದ ಈ ಥರ ಪ್ರೆಸ್ ಮಾಡಿ ಲೆಫ್ಟ್ ಸೈಡಿಗೆ ಸ್ವಲ್ಪ ಪುಷ್ ಮಾಡಬೇಕು ಈ ಥರ, ಆಮೇಲೆ ಓಪನ್ ಆಗುತ್ತೆ. ಆಮೇಲೆ ಇದರಿಂದ ನೀವು ನಿಮ್ಮ ಹೇರ್ ರಿಮೂವ್ ಮಾಡಿದ ನಂತರ ನೀವು ಬ್ರಷಿಂದ ಇದನ್ನು ಕ್ಲೀನ್ ಮಾಡಿದ್ರಾಯಿತು. ವಾಶ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದನ್ನು 2 ಕಡೆ ಕೂಡ ಸೇಮ್ ಇದೆ. ಸೊ ಇದು ನಿಮಗೆ ಇದನ್ನು ಕ್ಲೋಸ್ ಮಾಡುವಾಗ ಕನ್ಫ್ಯೂಷನ್ ಆದರೆ ಫ್ರಂಟ್ ಯಾವ ಸೈಡ್ ಬ್ಯಾಕ್ ಯಾವ ಸೈಡ್ ಅಂತ ಗೊತ್ತಾಗ್ತಿದ್ರೆ ಇಲ್ಲಿ ಅವರು ಒಂದು ಲೈನ್ ಕೊಟ್ಟಿದ್ದಾರೆ. ಫ್ರಂಟಿಗೆ ಯಾವಾಗಲೂ ಇಷ್ಟೇ ಸಣ್ಣದಿದೆ, ಬಟ್ ಬ್ಯಾಕ್ ಸೈಡಲ್ಲಿ ಅಗಲ ಇದೆ ತುಂಬ. ಸೊ ಅದರಿಂದ ನೀವು ನಿಮಗೆ ಐಡೆಂಟಿಫೈ ಮಾಡ್ಬೋದು. ಹಾಕುವಾಗ ಕೂಡ ಅಷ್ಟೇ, ಈ ಥರ ಜಸ್ಟ್ ಸಿಕ್ಸಿ ರೈಟಿಗೆ ಪುಷ್ ಮಾಡಿದ್ರಾಯ್ತು. ಸೊ ಫ್ರೆಂಡ್ಸ್, ಈ ಎಪಿಲೇಟರ್ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೂಡ ನೋಡ್ಬೋದು. ಕೆಲವರು ಹೇಳ್ಬೋದು ಎಪಿಲೇಟರಿಂದ ತುಂಬ ಪೇಯ್ನ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ನಿಮಗೆ ಮೊದಲನೇ ಸಲ 1-2 ಸಲ ಮಾಡುವಾಗ ನಿಮಗೆ ಪೇಯ್ನ್ ಆಗ್ತದೆ ಅಂತ ನಿಮಗೆ ಎಣಿಸ್ಬೋದು, ಬಟ್ ಖಂಡಿತವಾಗ್ಲೂ ಒಂದು ಸಲ ನೀವು ಅದನ್ನು ಅಭ್ಯಾಸ ಮಾಡಿದರೆ ನಿಮಗೆ ಪೇಯ್ನ್ ಆಗೋದಿಲ್ಲ. ಹಾಗೆ ಇದು ಕೆಲವರು ಈಗ ರೇಸರ್ ಯೂಸ್ ಮಾಡ್ತಾರೆ. ರೇಸರಿಂದ ಏನಾಗುತ್ತೆ ಅಂದರೆ, ರೇಸರ್ ಕೂಡ ಯೂಸ್ ಮಾಡ್ಬೋದು, ಬಟ್ ರೇಸರಿಂದ ಏನಾಗುತ್ತೆ ಅಂದರೆ ನಮ್ಮ ರೂಟಿಂದ ಹೇರ್ ರಿಮೂವ್ ಆಗೋದಿಲ್ಲ, ಬರೀ ಮೇಲ್ಗಡೆಯಿಂದಷ್ಟೇ ಹೇರ್ ರಿಮೂವ್ ಆಗುತ್ತೆ. ರೂಟ್ ಹಾಗೇ ಇರುತ್ತೆ. ಸೊ ಅದು ಅದರ ಗ್ರೋತ್ ಕೂಡ ಬೇಗ ಆಗುತ್ತೆ. ಹಾಗೆ ನೀವು ಈ ಎಪಿಲೇಟರಿಂದ ನೀವು ವ್ಯಾಕ್ಸ್ ಮಾಡಿದರೆ, ನೀವು ಪಾರ್ಲರಿಗೆ ಹೋಗಿ ವ್ಯಾಕ್ಸಿಂಗ್ ಮಾಡುವಾಗ ಹೇಗೆ ರೂಟಿಂದ ಹೇರ್ ರಿಮೂವ್ ಆಗುತ್ತೋ ಅದೇ ರೀತಿ ನೀವು ಎಪಿಲೇಟರಿಂದ ವ್ಯಾಕ್ಸ್ ಮಾಡುವಾಗ ಕೂಡ ರೂಟಿಂದ ಹೇರ್ ರಿಮೂವ್ ಆಗುತ್ತೆ. ಈ ಎಪಿಲೇಟರನ್ನು ನೀವು ಮನೆಯಲ್ಲಿ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ಯೂಸ್ ಮಾಡ್ಬೋದು. ಯಾವಾಗ ನಮಗೆ ಪಾರ್ಲರಿಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ವೋ ಅಥವಾ ಎಮರ್ಜೆನ್ಸಿ ಏನಾದರೂ ಒಂದು ಫಂಕ್ಷನಿಗೆ ಅಟೆಂಡ್ ಆಗಲಿಕ್ಕೆ ಬಂತು, ಸೊ ಆವಾಗ ನಮಗೆ ಈ ಥರ ಎಪಿಲೇಟರ್ ಇದ್ದರೆ ಅದು ತುಂಬಾ ಯೂಸ್ ಆಗುತ್ತೆ. ನಿಮಗೆ ಪಾರ್ಲರಿಗೆ ಹೋಗಿ ಅಷ್ಟೊಂದು ಹಣ ಅಲ್ಲಿ ಖರ್ಚು ಮಾಡಬೇಕಂತ ಅಗತ್ಯ ಬರೋದಿಲ್ಲ. ಸೊ ಫ್ರೆಂಡ್ಸ್, ಇದಕ್ಕೆ ಇಂಥ ಎಪಿಲೇಟರ್ಸ್ ಒಂದು 2600, 800 ಅಥವಾ 3000 ರೇಂಜಲ್ಲಿ ನಿಮಗೆ ಬರುತ್ತೆ. ಬೇರೆ ಬೇರೆ ಬ್ರ್ಯಾಂಡ್ಸ್ ಇದು ಕೂಡ ಬರುತ್ತೆ. ಹಾಗೆ ಇದು ನಿಮಗೆ ಫಸ್ಟ್ ಟೈಮ್ ತಗೊಳ್ಳುವಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಎಣಿಸ್ಬೋದು, ಬಟ್ ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವೇ ಒಂದ್ಸಲ ಯೋಚನೆ ಮಾಡಿ. ನಾವು ತಿಂಗಳಿಗೆ ಒಂದ್ಸಲ ಪಾರ್ಲರಿಗೆ ಹೋಗಿ ವ್ಯಾಕ್ಸ್ ಮಾಡುವಾಗ ಆರಾಮಿಂದ 400-500 ರುಪೀಸ್ ಆಗುತ್ತೆ. ಸೊ ಆಗ ನಾವು ವರ್ಷಕ್ಕೆ 12 ತಿಂಗಳು ವ್ಯಾಕ್ಸ್ ಮಾಡುವಾಗ ನೀವೇ ಎಣಿಸಿ ನಮಗೆ ಎಷ್ಟು ಖರ್ಚಾಗುತ್ತೆ ಅಂತ. ಇದು ನಾನಿವಾಗ ಇದನ್ನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಒಂದು ಚೂರು ಕೂಡ ಏನೂ ಹಾಳಾಗಲಿಲ್ಲ. ಬ್ಲೇಡ್ ಇರ್ಬೋದು ಅಥವಾ ಚಾರ್ಜರ್ ಇರ್ಬೋದು, ಏನೂ ಕೂಡ ಆಗಲಿಲ್ಲ. ನಾನು 2 ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನಾನು ಹೇಗೆ ಬೈ ಮಾಡಿದ್ದೇನೋ ಹಾಗೇ ಇದೆ, ಅದೇ ರೀತಿ ವರ್ಕ್ ಆಗುತ್ತೆ. ಹಾಗೆ ಪೇಯ್ನ್ ಕೂಡ ಖಂಡಿತವಾಗ್ಲೂ ಆಗೋದಿಲ್ಲ ಫ್ರೆಂಡ್ಸ್. ನಿಮಗೆ ಪಾರ್ಲರಿಗೆ ಹೋಗಿ ವ್ಯಾಕ್ಸಿಂಗ್ ಮಾಡುವಾಗ ಎಷ್ಟು ಪೇಯ್ನ್ ಆಗುತ್ತೋ ಅದಕ್ಕಿಂತ ಕಡಿಮೆನೇ ಪೇಯ್ನ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ನಿಮಗೆ ತೋರಿಸ್ತೇನೆ. ಈ ಥರ
ಚಾರ್ಜರ್ ಕೊಟ್ಟಿರ್ತಾರೆ. ತುಂಬಾ ವಯರ್ ಕೂಡ ತುಂಬಾ ಉದ್ದ ಇದೆ ಇದರದ್ದು. ನೋಡಿ ಈ ಥರ ಈ ಚಾರ್ಜರನ್ನು ಇಲ್ಲಿ ಎಪಿಲೇಟರ್ ಇದ್ದು ಇಲ್ಲಿ ಹಿಂದುಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾವು ಸಿಕ್ಸಿ ನೋಡಿ ಈ ಥರ. ಸೊ ಇದನ್ನು ನೀವು ಡೈರೆಕ್ಟ್ ಪ್ಲಗ್ಗಿಗೆ ಸಿಕ್ಸಿ ಬಟನ್ ಹಾಕಿದರೆ ಆಯಿತು. ಸೊ ಫ್ರೆಂಡ್ಸ್, ಇವಾಗ ನಾನು ಇದರದ್ದು ಚಾರ್ಜರ್ ಆನ್ ಮಾಡಿದ್ದೇನೆ. ಬಟನ್ ನೀವು ನೋಡ್ತಿರ್ಬೋದು. ಇವಾಗ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಜಸ್ಟ್ ಆನ್ ಮಾಡಿ ನೋಡಿ. ಮಷಿನ್ ತಿರ್ಗೋವಾಗ ಸ್ವಲ್ಪ ನಿಮಗೆ ಸೌಂಡ್ ಬರುತ್ತೆ, ಬಟ್ ಅಡ್ಡಿಲ್ಲ ಅದು. ನಿಮ್ಗೆ ಇದನ್ನು ನೋಡೋ ಒಂದ್ಸಲ ಹೆದರಿಕೆ ಆಗ್ಬೋದು. ಖಂಡಿತವಾಗ್ಲೂ ಫ್ರೆಂಡ್ಸ್, ಬಿಲೀವ್ ಮೀ, ನಾನಿದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಸುಮ್ಮನೆ ನಾನು ನಿಮ್ಮ ಜೊತೆ ಹಾಗೇನು ಶೇರ್ ಮಾಡ್ಕೊಳ್ಳೋದಿಲ್ಲ, ಬಟ್ ಇದು ತುಂಬಾ ಯೂಸ್ಫುಲ್ ಇದೆ. ಇವಾಗ ನಾನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೇನೆ. ಜಸ್ಟ್ ನೀವು ನನ್ನ ಕೈಯಲ್ಲಿ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಾನು ಜಸ್ಟ್ ಹೇರ್ ರಿಮೂವ್ ಮಾಡಿ ತೋರಿಸ್ತೇನೆ. ಹಾಗೆ ಇದು ಹೇರ್ ರಿಮೂವ್ ಮಾಡುವಾಗ ಯಾವಾಗಲೂ ಯಾವ ಸೈಡ್ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಅದರ ಅಪೋಸಿಟ್ ಸೈಡಿಂದ ನೀವು ಹೇರ್ ರಿಮೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಕೈಯಲ್ಲಿ ನೋಡ್ತಿರ್ಬೋದು ನೀವು, ಲೆಫ್ಟಿಂದ ನಂದು ರೈಟ್ ಸೈಡಿಗೆ ಹೇರ್ ಗ್ರೋತ್ ಆಗಿದೆ ಈಚೆ. ಸೊ ನಾವು ಎಪಿಲೇಟರ್ ಹೇರ್ ರಿಮೂವ್ ಮಾಡುವಾಗ ಜಸ್ಟ್ ಈ ಕಡೆಯಿಂದ ಈ ಕಡೆಗೆ ಹೇರ್ ರಿಮೂವ್ ಮಾಡಬೇಕು. ಜಸ್ಟ್ ನಾನು ತೋರಿಸ್ತೇನೆ ಇದರಲ್ಲಿ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ನಂದು ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿ, ನೀಟಾಗಿ ಎಷ್ಟು ಹೇರೆಲ್ಲ ರಿಮೂವ್ ಆಗಿದೆ ಅಂತ. ತುಂಬಾ ಸಾಫ್ಟ್ ಆಗುತ್ತೆ. ನೀವು ವ್ಯಾಕ್ಸಿಂಗ್ ಪಾರ್ಲರಿಗೆ ಹೋಗಿ ವ್ಯಾಕ್ಸಿಂಗಲ್ಲಿ ಹೇಗೆ ಹೇರ್ ರಿಮೂವ್ ಮಾಡ್ತೀರೋ ಅದೇ ರೀತಿ ಈ ಥರ ಇಲ್ಲಿ ಕೂಡ ಈ ಎಪಿಲೇಟರಿಂದ ಕೂಡ ಹೇರ್ ರಿಮೂವ್ ಆಗುತ್ತೆ. ನನಗಂತೂ ಈಗ ತುಂಬಾ ಅಭ್ಯಾಸ ಆಗಿದೆ ಫ್ರೆಂಡ್ಸ್. ನನಗೆ ಚೂರು ಕೂಡ ನೋವಾಗೋದಿಲ್ಲ. ಹಾಗೆ ನೀವು ಯಾವಾಗಲೂ ಈ ಎಪಿಲೇಟರನ್ನು ಯೂಸ್ ಮಾಡುವಾಗ ಜಸ್ಟ್ ಈ ಥರ ಇಟ್ಕೊಳ್ಳಿ. ಯಾವ ಸೈಡ್ ನಿಮ್ಮದು ಹೇರ್ ಗ್ರೋತ್ ಇದೆ ಆ ಸೈಡಿಂದ ಈ ಥರ ಇಟ್ಕೊಂಡು ಜಸ್ಟ್ ಇದು ತುಂಬ ಒತ್ತಲಿಕ್ಕೆಲ್ಲ ಹೋಗ್ಬೇಡಿ. ಜಸ್ಟ್ ಈ ಥರ ಮೇಲಿಂದ ಈ ಥರ ರಿಮೂವ್ ಮಾಡಿದರೆ ಆಯಿತು. ಹಾಗೆ ತುಂಬ ಫಾಸ್ಟಾಗಿ ಕೂಡ ಈ ಥರ ಹೀಗೆ ಫಾಸ್ಟಾಗಿ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಸ್ಲೋಲಿ ಈ ಥರ ಮೆಲ್ಲ ರಿಮೂವ್ ಮಾಡ್ತಾ ಹೋಗಿ. ನಿಮಗೆ ಕಡಿಮೆಯಲ್ಲಿ ಒಂದು 5ರಿಂದ 10 ನಿಮಿಷದೊಳಗೆ ನಿಮ್ಮ ಒಂದು ಕೈದು ವ್ಯಾಕ್ಸ್ ಮಾಡಿ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತಾಗ್ಬೋದು, ಬಟ್ ಆದರೂ ಕೂಡ ನಿಮ್ಮ ಟೈಮ್ ತುಂಬಾ ಹೋಗೋದು ಬರೋದು ಟೈಮ್ ಉಳಿಯುತ್ತೆ. ಹಾಗೆ ನಿಮ್ಮದು ಪಾರ್ಲರಲ್ಲಿ ಅಷ್ಟೊಂದು ಹಣ ಖರ್ಚು ಮಾಡೋದು ಕೂಡ ಉಳಿಯುತ್ತೆ. ಸೊ ಫ್ರೆಂಡ್ಸ್, ಈ ಥರ ಹೇರ್ ರಿಮೂವ್ ಮಾಡಿದ ನಂತರ ನಿಮಗೆ ಇಲ್ಲಿ ತುಂಬ ಹೇರ್ ಇದೆ ಅಂತ ಎಣಿಸಿದರೆ ಈ ಬ್ರಷಿಂದ ತಗೊಂಡು ಜಸ್ಟ್ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಪುನಃ ಕಂಟಿನ್ಯೂ ಮಾಡ್ಬೋದು. ಹಾಗೆ ನಿಮ್ಮದು ಎಲ್ಲ ಹೇರ್ ರಿಮೂವ್ ಮಾಡಿದ ನಂತರ ಜಸ್ಟ್ ಇದನ್ನು ಈ ಥರ ರಿಮೂವ್ ಮಾಡಿ ಇದರ ಒಳಗಡೆ ಇಲ್ಲೆಲ್ಲ ಏನಾದರೂ ಹೇರ್ ಇದ್ದರೆ ಅದನ್ನು ಕೂಡ ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವೇ ನೋಡಿದ್ರಿ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಈ ಎಪಿಲೇಟರನ್ನು ಯೂಸ್ ಮಾಡಿ ಹೇರ್ ರಿಮೂವ್ ಮಾಡ್ಬೋದು ಅಂತ. ಇದರಿಂದ ನೀವು ಕೈದು, ಕಾಲಿದು ಹಾಗೆ ಅಂಡರ್ ಆರ್ಮ್ಸಿದು ಕೂಡ ಈಸಿಯಾಗಿ ನಾವು ಹೇರ್ ರಿಮೂವ್ ಮಾಡ್ಬೋದು. ಅಂಡರ್ ಆರ್ಮ್ಸ್ ಇದು ಮಾಡುವಾಗ ಜಾಸ್ತಿ ನೀವು ಅದು ಕ್ಯಾಪ್ ಹಾಕೊಂಡು ಮಾಡಿ. ಯಾಕಂದರೆ ಅಂಡರ್ ಆರ್ಮ್ಸ್ ಇದು ನಮ್ಮದು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಅದರಿಂದ ಆ ಕ್ಯಾಪ್ ಹಾಕೊಂಡು ಮಾಡಿದರೆ ಅಷ್ಟೇನು ನಮಗೆ ನೋವಾಗೋದಿಲ್ಲ. ಸೊ ಫ್ರೆಂಡ್ಸ್, ಹಾಗೆ ನೀವು ರೇಸರಿಂದ ಈ ಥರ ವ್ಯಾಕ್ಸ್ ಮಾಡಿದರೆ ಅದು ನಿಮಗೆ 3 to 4 ಡೇಸಲ್ಲಿ ನಿಮಗೆ ಮತ್ತೆ ಹೇರ್ ಗ್ರೋತ್ ಆಗುತ್ತೆ. ನಿಮಗೆ ಮತ್ತೆ ಪುನಃ ವ್ಯಾಕ್ಸಿಂಗ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಎಪಿಲೇಟರಿಂದ ಮಾಡೋದ್ರಿಂದ ಅದು ಹೇರ್ ನಮ್ಮದು ರೂಟಿಂದ ರಿಮೂವ್ ಆಗೋದ್ರಿಂದ ನೀವು ಆರಾಮಿಂದ 1 ತಿಂಗಳು ಹಾಯಾಗಿರ್ಬೋದು. ನಿಮ್ಗೆ ಏನು ಟೆನ್ಷನ್ ಇರೋದಿಲ್ಲ ಪುನಃ ನಮಗೆ ವ್ಯಾಕ್ಸ್ ಮಾಡಬೇಕು ಹಾಗೆ ಅಂತ. ನೀವು 1 ತಿಂಗಳ ನಂತರ ಮತ್ತೆ ನೀವು ಈ ಥರ ಎಪಿಲೇಟರಿಂದ ಮಾಡಿದರೆ ಆಯಿತು.
ಸೊ ಹಾಗೆ ಈ ಥರ ಎಪಿಲೇಟರ್ಸ್ ಬೇರೆ ಬೇರೆ ಬ್ರ್ಯಾಂಡಿದ್ದು ಹಾಗೆ ಫಿಲಿಪ್ಸ್ ಇದು ಕೂಡ ಬೇರೆ ಬೇರೆ ಮಾಡೆಲ್ಸ್ ಕೂಡ ಬರ್ತದೆ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ನಾನು ಯಾವ್ದು ಯೂಸ್ ಮಾಡ್ತೇನೆ ಅದರ ಹೆಸರನ್ನು ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನಿಮಗೆ ಬೇಕಿದ್ರೆ ನೀವು ಕೂಡ ಚೆಕ್ ಮಾಡ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇದೊಂದು ತುಂಬಾ ಯೂಸ್ಫುಲ್ ವಿಡಿಯೋ. ಇದನ್ನು ನಿಮ್ಮ ಫ್ರೆಂಡ್ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನೇ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.